ದೆಹಲಿಯಲ್ಲಿ ನಡೆದ ಹಿಂಸಾಚಾರವನ್ನು ವಿರೋಧಿಸಿ ಮತ್ತು ಕೋಮು ಪ್ರಚೋದನಾ ಭಾಷಣ ಮಾಡಿ ದೆಹಲಿಯಲ್ಲಿ ಹಿಂಸಾಚಾರಕ್ಕೆ ಕಾರಣರಾದ ಶಾಸಕ ಕಪಿಲ್ ಮಿಶ್ರಾ ಹಾಗೂ ಬೆಂಬಲಿಗರನ್ನು ಬಂಧಿಸಬೇಕು. ಹಿಂಸಾಚಾರದಲ್ಲಿ ಜೀವಹಾನಿ, ಸೊತ್ತು ಹಾನಿ ಮತ್ತು ಗಾಯಗೊಂಡಿರುವ ಅಮಾಯಕರಿಗೆ ಸೂಕ್ತ ನ್ಯಾಯ ಮತ್ತು ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿ ಪುತ್ತೂರು ತಾಲೂಕು ಮುಸ್ಲಿಂ ಒಕ್ಕೂಟದ ನೇತೃತ್ವದಲ್ಲಿ ಪುತ್ತೂರಿನ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್ ಅವರು, ದೆಹಲಿಯಲ್ಲಿ ನಡೆದ ಹಿಂಸಾಚಾರ ಘಟನೆ ದೇಶವೇ ತಲೆ ತಗ್ಗಿಸುವ ವಿಚಾರ. ತಲೆ ಬುಡವಿಲ್ಲದ ಅರ್ಥವಿಲ್ಲದ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ದೇಶದಲ್ಲಿ ಹೋರಾಟದ ಹಾದಿ ಹಿಡಿಯುವ ಪರಿಸ್ಥಿತಿಯನ್ನ ನಿರ್ಮಿಸಲಾಗಿದ್ದು, ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನು ಕೋಮುವಾದಿ ಶಕ್ತಿಗಳು ಮಾಡುತ್ತಿವೆ. 2 ವರ್ಷಗಳ ಕಾಲ ಜೈಲಿನಲ್ಲಿದ್ದ ಕ್ರಿಮಿನಲ್ ಆರೋಪಿ ದೇಶದ ಗೃಹ ಸಚಿವರಾಗಿದ್ದಾರೆ ಎಂಬುದೇ ದೇಶದ ದೊಡ್ಡ ದುರಂತ ಎಂದರು. ಎನ್ಆರ್ಸಿ ವಿರುದ್ಧವಾಗಿ ಶಾಂತಿಯುತವಾಗಿ ದಿನನಿತ್ಯ 25,000, 50,000, 1 ಲಕ್ಷದವರೆಗೆ ಎಲ್ಲಾ ಜಾತಿ ವರ್ಗದವರು ಸೇರಿ ಶಾಂತಿಯುತವಾದಂತಹ ಪ್ರತಿಭಟನೆ ನಡೆಯುವುದು ನೋಡದೆ ಸಹಿಸಲಾಗದೆ ಅಲ್ಲಿ ಕೆಲವು ಗೂಂಡಾಗಳು, ಅದು ಕೂಡ ಉತ್ತರ ಪ್ರದೇಶದ ಗಡಿಭಾಗದಿಂದ ಬಿಜೆಪಿ ಮತ್ತು RSS ನ ಗೂಂಡಾಗಳು ಬಂದು ಅಲ್ಲಿ ಪಾಶ್ಚಾತ್ಯ ಅಲ್ಲಿಯ ಲೋಕಲ್ ಯಾರು ಇಲ್ಲ, ಅಲ್ಲಿಂದ ಲಾರಿಗಳ ಮೂಲಕ ತರಿಸಿ ಅಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಕಪಿಲ್ ಮಿಶ್ರಾ ಎಂಬ ಬಿಜೆಪಿ ಮುಖಂಡ ಅಲ್ಲಿ ಉದ್ರೇಕಕಾರಿ ಭಾಷಣ ಮಾಡ್ತಾನೆ. ಅದು ಕೂಡ ಪೊಲೀಸರವರ ಎದುರುಗಡೆ, ಜೊತೆಗೆ ಪೊಲೀಸರವರು ಕೂಡ ಇದ್ದಾರೆ. ಆದರೆ ಯಾವುದೇ ಒಬ್ಬ ಪೊಲೀಸ್ ಕೂಡ ಅದರ ವಿರುದ್ಧ ಏನು ಮಾತನಾಡಲಿಲ್ಲ. ಆತನನ್ನು ಅರೆಸ್ಟ್ ಮಾಡುವಂತಹ ಒಂದು ಇದಕ್ಕೂ ಕೂಡ ಹೋಗಲಿಲ್ಲ. ಪ್ರತಿಭಟನೆಯಲ್ಲಿ ಪುತ್ತೂರು ತಾಲೂಕು ಮುಸ್ಲಿಂ ಒಕ್ಕೂಟದ ಸಂಚಾಲಕ ಅಶ್ರಫ್ ಕಲ್ಲೇಗ, ಪಿಎಫ್ಐ ಜಿಲ್ಲಾಧ್ಯಕ್ಷ ಜಾಬೀರ್ ಅರಿಯಾಡ್ಕ, ಬಬ್ಬಳಿಗೆ ಮಸೀದಿಯ ಖತೀಬ ಅಬ್ದುಲ್ ನಹೀಂ ಫೈ, ತಾಲೂಕು ಮುಸ್ಲಿಂ ಒಕ್ಕೂಟದ ಪ್ರಮುಖರಾದ ಅನ್ಸರುದ್ದೀನ್, ಜಮಾತ್ ಕಮಿಟಿಯ ಅಧ್ಯಕ್ಷ ಎಲ್ಟಿ ರಜಾಕ್ ಹಾಜಿ ಮತ್ತಿತರರು ಹಾಜರಿದ್ದರು.